ಬೆತನಿ ಐಟಿಐಯ ರಜತ ಮಹೋತ್ಸವ ಉದ್ಘಾಟನಾ ಕಾರ್ಯಕ್ರಮ ಬೆತನಿ ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮವನ್ನು ವಿದ್ಯುಕ್ತವಾಗಿ ನೆಲ್ಯಾಡಿ ಜಿಲ್ಲಾ ಪಂಚಾಯತ್ ಸದಸ್ಯರಾದ ಸರ್ವೋತ್ತಮ ಗೌಡ ಉದ್ಘಾಟಿಸಿದರು. ಬೆತನಿ ಐಟಿಐ ವತಿಯಿಂದ ರಜತೋತ್ಸವ ಪ್ರಯುಕ್ತ ಪ್ರೌಢಶಾಲೆ ಹಾಗೂ ಪಿಯುಸಿ ವಿದ್ಯಾರ್ಥಿಗಳಿಗೆ ಏರ್ಪಡಿಸಲಿರುವ ವಿವಿಧ ಆನ್ಲೈನ್ ಸ್ಪರ್ಧೆಗಳ ಪ್ರೋಮೋ ವಿಡಿಯೋವನ್ನು ನೆಲ್ಯಾಡಿ ತಾಲೂಕು ಪಂಚಾಯತ್ ಸದಸ್ಯೆ ಉಷಾ ಅಂಚನ್ ಬಿಡುಗಡೆಗೊಳಿಸಿ ಶುಭ ಹಾರೈಸಿದರು. ತುಂಬಿ ಮನೆ ಮನದಲ್ಲಿ ಸಡಗರ ಸತ್ತ ಕರಗಲಿ, ನೆಮ್ಮದಿಯ ದೀಪ ಎಲ್ಲರ ಬಾಳಲು ಬೆಳಗಲಿ. ತಾಂತ್ರಿಕ ತಜ್ಞ ಶ್ರೀಯುತ ಶಿವಾನಂದರವರನ್ನು ಈ ಸಂದರ್ಭದಲ್ಲಿ ಅಭಿನಂದಿಸುತ್ತಿದ್ದೇನೆ. ರಜತ ಮಹೋತ್ಸವದ ಎಲ್ಲಾ ಚಟುವಟಿಕೆಗಳಿಗೂ ಚಾಲನೆ ನೀಡಿದ ಎಲ್ಲರಿಗೂ ಅಭಿನಂದನೆಗಳು.